ಫಲ್ಗುಣಿ ನದಿಯ ಉಪಶಾಖೆಯಾಗಿರುವ ತೋಕೂರು ಹಳ್ಳಕ್ಕೆ ಎಂಆರ್ಪಿಎಲ್ ಮಾರಕ ಪೆಟ್ರೋಕೆಮಿಕಲ್ ತ್ಯಾಜ್ಯವನ್ನು ಅಕ್ರಮವಾಗಿ ಹರಿಯಬಿಟ್ಟಿರುವ ಹಿನ್ನೆಲೆ ಊರಿನ ಬಾವಿ ನೀರೆಲ್ಲ ಕಲುಷಿತಗೊಂಡಿದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಜಿಲ್ಲಾಡಳಿತ ಬೃಹತ್ ಕೈಗಾರಿಕೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲದೆ ಹೋದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ಸ್ಥಳೀಯರು ನೀಡಿದರು. ಇದೇ ವೇಳೆ ಕಳೆದ ಅನೇಕ ಬಾರಿ ಈ ಕುರಿತಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರು, ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಎಂದು ತಮ್ಮ ಅಸಹಾಯಕತೆ ತೋಡಿಕೊಂಡ್ರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗರಿಕ ಹೋರಾಟ ಸಮಿತಿ ಜೋಕಟ್ಟೆ ಇದರ ಸಂಚಾಲಕ ಮುನೀರ್ ಕಾಟಿಪಳ್ಳ ಪ್ರತಿಕ್ರಿಯೆ ನೀಡಿದ್ದು, ಇದು ಜಿಲ್ಲಾಡಳಿತದ ಆಡಳಿತ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೇಸ್ಟ್ ಆಯಿಲ್ ಬಿಟ್ಟು ಊರೆಲ್ಲ ಬಾವಿಯೆಲ್ಲ ಹಾಳಾಗಿದೆ, ನೀರೆಲ್ಲ ಹಾಳಾಗಿ ಎಲ್ಲ ಕುಡಿಯೋ ನೀರಿಲ್ಲ. ಈಗ ಇದೇ ಪರಿಸ್ಥಿತಿ ಬಂದಿದೆ. ಅದು ಡೈಲಿ ನೀರು ಬಿಡ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಸರ ಇಲಾಖೆದವರು ಬಂದು ಎಲ್ಲ ಪರಿಶೀಲಿಸಬೇಕಾಗಿ ಕ್ರಮ ಕೈಗೊಳ್ಳಬೇಕಾಗಿ ಎಂಆರ್ಪಿಎಲ್ ಮೇಲೆ ಕೇಳ್ಕೊಳ್ತೇನೆ. ಮಾನ್ಯ ಜಿಲ್ಲಾಧಿಕಾರಿ ಅವರು ಮತ್ತು ನಮ್ಮ ಸಂಬಂಧಪಟ್ಟ ಉಸ್ತುವಾರಿ ಸಚಿವರು, ನಮ್ಮ ಶಾಸಕರು ನೋಡಿ ಸರಿ, ನಾವು ತುಂಬ ಈ ಹೋರಾಟ ಅಂತ ಬಂದು ಇದೇ ಇದರಲ್ಲಿ ಹೋರಾಟ ಬಂದು ಒಂದು 2 ಸಲ ಇದೇ ವಿಷ ಕಾರ್ಮಿಕ ನೀರನ್ನು ತುಂಬ ಸಲ ಬಿಟ್ಟಿದ್ರು. ನಮ್ಮ ಊರು ಬಾವಿಗೆಲ್ಲ ಹಾನಿಯಾಗಿತ್ತು. ಮಾನ್ಯ ಜಿಲ್ಲಾಧಿಕಾರಿ ಅವರು ಮತ್ತು ಉಸ್ತುವಾರಿ ಸಚಿವರು ಮತ್ತು ನಮ್ಮ ಶಾಸಕರು ನೀವು ಕ್ರಮ ಕೂಡಲೇ ತೆಗಿಬೇಕು ಇದರ ಮೇಲೆ. ಇಲ್ಲದಿದ್ದರೆ ನಾವು ಉಗ್ರ ಹೋರಾಟ ಮಾಡೋದು ಖಂಡಿತ. ಇದು ತಾವು ನಿಮಗೆ ನಾವು ಗಮನಿಸ್ತಾ ಇದ್ವಿ. ಇದು ಕೂಡಲೇ ಇದರ ಬಗ್ಗೆಯಲ್ಲಿ ನೀವು ಕ್ರಮ ತೆಗಿಬೇಕು ಅಂತ ನಾನು